ಕೋವಿಡ್ ಸಂಕಷ್ಟ ಸಮಯದಲ್ಲಿ ಸರ್ಕಾರವು ಗ್ಯಾರೇಜ್ ಮಾಲಕರು ಹಾಗೂ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಲ್ಲೂ ಪರಿಹಾರ ನೀಡಿಲ್ಲ ಎಂದು ಬೈಕಂಪಾಡಿಯಲ್ಲಿರುವ ಶಂಕರ್ ಮೋಟಾರ್ಸ್ ವರ್ಕ್ಸ್ನ ಮಾಲಕರಾದ ವಿಜಯಕುಮಾರ್ ಕುಳೈ ಅಳಲು ತೋಡಿಕೊಂಡಿದ್ದಾರೆ. ಈ ಕುರಿತು ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಕಳೆದ 2 ತಿಂಗಳಲ್ಲಿ ಯಾವುದೇ ರೀತಿಯಲ್ಲೂ ಸರ್ಕಾರ ಪ್ರೋತ್ಸಾಹಧನ ನೀಡಿಲ್ಲ. ಹೀಗಾಗಿ ಕಾರ್ಮಿಕರು ಸಂಕಷ್ಟದಲ್ಲಿಯೇ ಜೀವನ ಸಾಗಿಸ್ತಾ ಬರುತ್ತಿದ್ದಾರೆ. ಇನ್ನು ಗ್ಯಾರೇಜ್ ಸಂಘ ಹಾಗೂ ಯೂನಿಯನ್ನಿಂದಲೂ ಯಾವುದೇ ಪ್ರೋತ್ಸಾಹಧನ ಸಿಕ್ಕಿಲ್ಲ ಎಂದು ಅವರು ಹೇಳಿದರು. ಗವರ್ಮೆಂಟ್ ಬಗ್ಗೆ ದಾಲ ಎಂಕಲಿಗೆ ಬೈಜಿ ಅಂದ್ರೆ ಎಂಕಲ್ನ ವರ್ಕರ್ನಕ್ಲೆ ಒಂದು ಗವರ್ಮೆಂಟ್ ಕಡೆ ದಾದ ಒಂದು ಹೆಲ್ಪ್ ಮಾಡ್ತಂದ್ರೆ ಹೆಡ್ ಎತ್ತುಂಡು 2 ತಿಂಗಳ ದಿಂಚಿ ದಾಲ ಬೇಲೆಲ್ಲ ಇಜ್ಜಂಡು ವರ್ಕರ್ನಕ್ಲೆ ಎಂಕಲಿ ಹೆಲ್ಪ್ ಮಾಡ್ತದೆ ದಾಲ ಕೊರೊಂದಿಲ್ಲ ಅಣ್ಣ ಎಂಕಲ್ನ ಒಂದು ಯೂನಿಯನ್ ಉಂಟಲ್ಲ ದಾಲ ಇಂದು ಇಜ್ಜಿ ಒಕ್ಕ ಎಂಕಲ್ನ ಗ್ಯಾರೇಜ್ ಸಂಘದ ಕಿಟ್ಟು ಬರೋ ಕೊರೊಂದಿತ್ತೇರು ಅಣ್ಣ ಎಂಕಲಿಗೆ ಬೈಜೆವು. ಇನ್ನು ಶಂಕರ್ ಮೋಟಾರ್ಸ್ ವರ್ಕ್ಸ್ ಬೈಕಂಪಾಡಿಯ ಕೈಗಾರಿಕಾ ವಲಯದಲ್ಲಿ ಕಾರ್ಯಾಚರಿಸುತ್ತಿದೆ.